ಮುರಳಿ ಭೋಗನ ಬಾಬಾ ಮನಸುಮ ಅರಳಿದೆ ನಗುತ್ತಲಿ ಬಾ ಮೋಗನ ಬಾ ಬಹಳ ದಿನಗಳ ನಂತರ ಒಂದು ಸೆಕೆಂಡ್ ಪ್ರಾರಂಭ ಮಾಡೋಣ. ಸ್ವಲ್ಪ ಬ್ರೇಕ್ ತಗೊಂಡೆ. ಇವತ್ತಿನ ಕ್ಲಾಸಿನಲ್ಲಿ ನಾವು ಮರಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಅಂದರೆ ಎಲ್ಲ ಮರಗಳು ತುಳುನಾಡಿನಲ್ಲಿಲ್ಲ, ಗೊತ್ತಿದ್ದುದನ್ನು ಸ್ವಲ್ಪ ಹೇಳಿಕೊಡ್ತೇನೆ. ಓಕೆ, ಯಾಕೆಂದರೆ ಆ್ಯಪಲ್ ಟ್ರೀ, ಆರೆಂಜ್ ಆ ಥರ ಹೇಳಿದ್ರೆ ಅದಕ್ಕೆ ಪರ್ಯಾಯ ಪದ ಇಲ್ಲ ಅಲ್ಲಿ, ಏಕೆಂದರೆ ಅದು ಹೊರಗಿಂದ ಬಂದಿರುವಂಥದ್ದು. ಯಾವುದಿದೆ ಅದರ ಸ್ವಲ್ಪ ಹೇಳ್ಕೊಡೋಣ. ಓಕೆ, ಈಗ ಆ್ಯಪಲ್ ಟ್ರೀ, ಆ್ಯಪಲ್ ಸೇಬು ಅಂತಲೇ ಹೇಳೋದು, ಕನ್ನಡದಲ್ಲಿ ಸೇಬು ಅಂತ ಹೇಳ್ತೇವೆ, ಅದನ್ನೇ ಸೇಬು ಅಂತ ಬರುತ್ತೆ. ಆಮೇಲೆ ಆಲದ ಮರ, ಬನಿಯನ್ ಟ್ರೀ, ಆಲದ ಮರ. ಅದಕ್ಕೆ ಗೋಲಿದ ಮರ, ಗೋಲಿದ ಮರ, ಗೋಲಿದ ಮರ, ಆಲದ ಮರ. ಅರ್ಥ ಆಯ್ತಾ? ಗೋಲಿದ ಮರದ ಅಡ್ಡೆ ಅಂದರೆ ಗೋಳಿಯ ಎಳೆ ಇರುತ್ತಲ್ಲ, ಗೋಳಿ ಎಳೆಯ ತಿಂಡಿ ಮಾಡ್ತಾರೆ, ಗೋಲಿದ ಮರದ ಅಡ್ಡೆ. ಆಮೇಲೆ ಹತ್ತಿ ಮರ ಯಾವುದು ಫಿಗ್ ಟ್ರೀ ಅಂತ ಹೇಳ್ತಾರೆ, ಹತ್ತಿ ಮರ, ಹತ್ತಿ, ಅರ್ತಿದ ಮರ, ಅರ್ತಿದ ಕಾಯಿಯಿಂದ ಕರಿ ಮಾಡ್ತಾರೆ, ಪದಾರ್ಥ ಮಾಡ್ತಾರೆ, ಒಳ್ಳೆ ಮೆಡಿಸಿನ್ ಅದು. ಅರ್ತಿದ ಪೂತಲೆಕ ಭಾರಿ ಅಪರೂಪ, ಅಂದರೆ ಅರ್ತಿದ ಹೂ ಕಾಣ ಸಿಗೋದು ತುಂಬ ಅಪರೂಪ ಅಂತ, ಅದೇ ಥರ ಅರ್ತಿ. ಮತ್ತು ಪೇರಳೆ ಮರ, ಏನು ಗುವಾ ಅಂತ ಹೇಳ್ತಾವಲ್ಲ, ಗುವಾ ಟ್ರೀ, ಪೇರಳೆ ಅಂತಲೂ ಹೇಳ್ತಾರೆ, ಅಥವಾ ಪೇರಂಗಾಯಿದ ಮರ, ಪೇರಳೆದ ಮರ, ಪೇರೊಳೆ ಅಂತ ಹೇಳ್ತಾರೆ. ಆಮೇಲೆ ಜಾಕ್ ಫ್ರೂಟ್, ಹಲಸಿನಕಾಯಿ, ಹಲಸಿನ ಹಣ್ಣು, ಪೆಲಕ್ಕಾಯಿ. ಇದರಲ್ಲಿ ಹೇಳಿದ್ದೇವೆ ನಾವು, ಯಾವುದರಲ್ಲಿ? ಹಣ್ಣು ತರಕಾರಿಗಳಲ್ಲಿ ನೆನಪಿದೆ, ಗೊತ್ತಿಲ್ಲ ನಿಮಗೆ. ಪೆಲಕ್ಕಾಯಿದ ಮರ, ಹಲಸಿನ ಮರ, ಪೆಲಕ್ಕಾಯಿ ಕರೆಕ್ಟಾ? ನೆನಪಿದೆಯಾ? ಪೆಲಕ್ಕಾಯಿದ ಮರ, ಮರಕ್ಕೆ ಮರನೇ, ಪೆಲಕ್ಕಾಯಿದ ಮರ, ಜಾಕ್ ಫ್ರೂಟ್. ಆಮೇಲೆ ಮಾರ್ಗೋಸಾ ಟ್ರೀ ಅಂದರೆ ಬೇವಿನ ಮರ, ಬೇವು ಅಂತಲೇ ಹೇಳೋದು. ಆ್ಯಕ್ಚುಲಿ ಬೋವು ಅಂದರೆ ಬೇರೆ, ಬೇವು ಅಂದರೆ ಬೇವಿಗೆ ಬೇವಿದ ಸೊಪ್ಪು ಬೇರೆ. ಬೋವು ಅಂದರೆ ಇನ್ನೊಂದು ಜಾತಿಯ ಮರ ಇದೆ, ಅದು ಅಲ್ಲಿ ಊರಲ್ಲಿ ಮಾತ್ರ, ತುಳುನಾಡಿನಲ್ಲಿ ಜಾಸ್ತಿ ಕಾಣ ಸಿಗುತ್ತೆ. ದೊಡ್ಡ ಮರ ಅದು, ಗಿಡ ಅಲ್ಲ ಮರ, ಬೋವುದ ಮರ. ಬೇವಿನ ಮರ, ಬೇವು ಬೇತೇನೆ, ಬೇವು ಬೇತೆ, ಬೋವು ಬೇತೆ, ಬೇವು ಬೇರೆ, ಬೋವು ಬೇರೆ. ಓಕೆ. ಆಮೇಲೆ ತಾಳೆ ಮರ, ಪಾಮಲಿನ್ ಟ್ರೀ, ತಾಳೆ ಮರ. ಆಯ್ತು. ತಾರಿ ಒಂದು ಬೇರೆ, ತಾರಿದ ಮರ, ತಾರಿನೇ ಮರ. ತಾರಿ ಅಂದರೆ ಅದು ಮರ, ತಾರಿಯಲ್ಲಿ ಏನು ಸಿಗುತ್ತೆ? ಕಲ್ಲು ಸಿಗುತ್ತೆ, ಸೇಂದಿ ಸಿಗುತ್ತವಲ್ಲ, ನೀರ, ಅದಕ್ಕೆ ತಾರಿ ಅಂತ ಹೇಳ್ತೇವೆ. ತಾರಿದ ಹಣ್ಣು ಸಿಗುತ್ತಲ್ಲ, ತಾಳೆ ಹಣ್ಣು, ಈರೋಳು ಅಂತ ಹೇಳ್ತೇವೆ ಅದಕ್ಕೆ. ಆಮೇಲೆ ಹುಣಸೆ ಮರ, ಟ್ಯಾಮರಿನ್ ಟ್ರೀ, ಹುಣಸೆ ಮರ. ಪುನ್ಕೆದ ಮರ, ಏನು? ಪುನ್ಕೆದ ಮರ.
ಪುನ್ಕೆ, ಪುನ್ಕೆ, ಪುನ್ಕೆದ ಮರ. ಇಷ್ಟು ಇದರಲ್ಲಿ ಸಿಕ್ಕಿದೆ. ಆಮೇಲೆ ನಿಮಗೆ ಮರಗಳಲ್ಲಿ ತೆಂಗಿನ ಮರ, ಮುಗ್ಗೆ, ಮುಗ್ಗೆ, ಮೊಗ್ಗು, ಬಾರೆ, ಬಾಳೆ ಮರ, ಬಾಳೆ ಗಿಡ, ಮರ ಅಲ್ಲ. ದೈಕುಲ್ ಅಂದರೆ ಗಿಡಗಳು, ಮರ ಅಂದರೆ ಮರ. ಆಮೇಲೆ ಏನು ಬಂತು ನಾವು ರಿವಿಷನಲ್ಲಿ? ತಾಳೆ ಮರ ಆಯಿತು, ಹಲಸಿನ ಮರ ಆಯಿತು, ಪೇರಂಗಾಯಿ, ಪೇರಳೆ ಮರ ಆಯಿತು, ಪೇರಂಗಾಯ್ದ ಮರ ಆಯಿತು, ಆಲದ ಮರ, ಗೋಲಿದ ಮರ, ಆಮೇಲೆ ಹುಣಸೆ ಮರ. ಹುಣಸೆ ಮರಗೆ ಪುನ್ಕೆದ ಮರ, ಪುನ್ಕೆದ ಅಡರ್ ಅಂದರೆ ಅದಕ್ಕೆ ಬೆತ್ತ ಮಾಡ್ತಾರಲ್ಲ ಅದು. ಬೇವಿನ ಮರ, ಬೋಧ ಮರ, ಹತ್ತಿ ಮರ, ಹತ್ತಿ, ಅರ್ತಿ, ಮತ್ತೊಂದು ಹತ್ತಿ. ಕೋಟನ್ ಹೆಂಗೆ ಹೇಳೋದು? ಪರ್ತಿ. ಹತ್ತಿ ಬೇರೆ, ಹತ್ತಿ ಬೇರೆ. ಹತ್ತಿ ಮರ, ಹತ್ತಿ ಅಂದ್ರೆ ಕೋಟನ್. ಇದರದ್ದು ಇಂಗ್ಲಿಷ್ ವರ್ಡ್ ಫಿಕ್ಟ್ರಿ ಅಂತ ಹಾಕಿದ್ದಾರೆ, ಗೊತ್ತಿಲ್ಲ ನನಗೆ. ಫಿಕ್ಟ್ರಿ. ಕೋಟನ್ಗೆ ಪರ್ತಿ, ಪರ್ತಿದ ಮರ. ಹತ್ತಿ, ಅರ್ತಿದ ಮರ. ಓಕೆ. ಆಮೇಲೆ ಡೌಟ್ ಇದ್ರೆ ಕೇಳಿ, ಯಾಕೆಂದ್ರೆ ತುಳುನಾಡಲ್ಲಿ ತುಂಬ ಮರ ಇದೆ. ಗಂಧದ ಮರ, ಕುಕ್ಕುದ ಮರ, ಪೆಲಕ್ಕದ ಮರ, ಸೇರಿದ ಮರ, ಜಾರಿಗೆದ ಮರ, ಬೋವುದ ಮರ. ಬೋವಲ್ಲಿ 2 ಇದಿಲೆ ಬೋವು ಇದೆ. ನೈಕುಳಿದ ಮರ, ತುಂಬ ಮರ ಇದೆ. ಅಂಬಡೆದ ಮರ, ಅಂಬಟೆ ಅಂತ ಹೇಳ್ತಾರಲ್ಲ ಅದು. ಆಮೇಲೆ ಏನಿದೆ, ತುಂಬ ಗಿಡ ಇದೆ. ಇಷ್ಟು ಬೇಸಿಕ್ ಗೊತ್ತಿರಲಿ. ಆಮೇಲೆ ಒಂದೊಂದು ಪಾಠ ಹೇಳುವಾಗ ಇನ್ನೊಂದು ಬರುತ್ತೆ ನೋಡುವ. ಓಕೆ, ಧನ್ಯವಾದಗಳು. ಥ್ಯಾಂಕ್ಸ್. ಸೊಲ್ಮೇಲು ಕಲ್ಪಡೆ ಎತ್ತುಲು ಒರಿಪಡೆ.